ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಅವರ ನೇತೃತ್ವದಲ್ಲಿ ಸರ್ವಧರ್ಮ ಕ್ರಿಸ್ಮಸ್ ಸೌಹಾರ್ದ ಕೂಟ ಬಲ್ಮಠದ ಬಿಷಪ್ ಜತ್ತನ್ನ ಮೆಮೋರಿಯಲ್ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರಾದ ರೆವರೆಂಡ್ ಫಾದರ್ ಅಲೋಷಿಯಸ್ ಪೌಲ್ ಡಿಸೋಜ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನ ಕೋರಿದ್ರು. ದೇವರ ಪುತ್ರರಾಗಿದ್ದರೂ ದೇವ ತಂದೆಯ ಚಿತ್ತಕ್ಕೆ ಅವರು ಮಣಿದು ದೈವ ಪದವಿಯನ್ನು ತ್ಯಜಿಸಿ ಒಂದು ಮಗುವಾಗಿ ಜನಿಸಿ ಬಂದರು. ಪಾಪ ಒಂದನ್ನು ಬಿಟ್ಟು ಇನ್ನೆಲ್ಲದರಲ್ಲಿ ನಮ್ಮಂತೆ ಆಗಲು ಅವರು ಬಯಸಿದರು. ಅವರು ಬಡವರ ಆಶಾ ಕಿರಣವಾಗಿ, ನೊಂದವರ ಸಾಂತ್ವನರಾಗಿ, ದೀನ ದಲಿತರ ಸಂಗಾತಿಯಾಗಿ, ತಿರಸ್ಕೃತರ ಮಿತ್ರನಾಗಿ, ಪಾಪಿಗಳ ಮನ ಪರಿವರ್ತಕನಾಗಿ, ಮಾನವರೆಲ್ಲರ ನಿತ್ಯ ರಕ್ಷಕರಾಗಿ ಧರೆಗಿಳಿದು ಬಂದರು. ಸಮಾಜದಲ್ಲಿ ಬಹಿಷ್ಕೃತರಿಸುವವರ ಕೈ ಹಿಡಿದು ಮೇಲೆತ್ತಿ ಎದ್ದೇಳು, ಮುನ್ನಡೆ. ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾಕ್ಟರ್ ಮುತ್ತು ಮೂಡುಬೆಳ್ಳೆ ಅವರು ಕ್ರಿಸ್ಮಸ್ ಸಂದೇಶವನ್ನ ಸಾರಿದ್ರು. ನೋವಿನಲ್ಲಿರುವ ಹಸಿವಿನಲ್ಲಿರುವ ಜನರಿಗೆ ಸೇವೆ ಮಾಡುವಂಥದ್ದೇ ಬಹಳ ದೊಡ್ಡ ಧರ್ಮದ ಸ್ವರೂಪ ಎನ್ನುವ ಒಂದು ಅದರ ಎಸೆನ್ಸ್ ಅನ್ನು ಹೇಳಿದ್ದಾರೆ. ನಮ್ಮ ದೇಶದ, ನಮ್ಮ ರಾಷ್ಟ್ರದ ಕೃತಕತ್ತಿನ ಅನೇಕ ಸಂತರು, ಮಹಾನುಭಾವರು, ದಾರ್ಶನಿಕರು, ಅದು ವಿವೇಕಾನಂದರಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ನಾನಕ್ ಆಗಿರ್ಬೋದು, ಅಥವಾ ಬಸವಣ್ಣನವರಾಗಿರ್ಬೋದು, ಬಹಳ ಹಿಂದಿನ 12ನೇ ಶತಮಾನದ ಬಸವಣ್ಣನ ಮತ್ತು ಅವರ ಪರಂಪರೆ ಆಗಿರ್ಬೋದು. ಎಲ್ಲರೂ ಕೂಡ ನಾರಾಯಣ ಗುರು ಹೇಳ್ತಾರೆ, ಜಾತಿ ಯಾವುದಾದರೆ ಏನೋ, ಮನುಷ್ಯ ಒಳ್ಳೆಯವನಾದರೆ ಸಾಕು. ಈ ಥರ ಅವರು ಹೇಳಿದ್ದು ಮಾತ್ರ ಅಲ್ಲ, ತನ್ನ 40 ವರ್ಷಗಳ ಕಾಲದ ತನ್ನ ಶಿಷ್ಯರ, ತನ್ನ ಬೆಂಬಲಿಗರ, ತನ್ನ ಅನುಯಾಯಿಗಳ ಬೆಂಬಲದೊಂದಿಗೆ ಅವರು 40 ವರ್ಷಗಳ ಕಾಲ ನೆನಕೋಟಿಯಲ್ಲಿ ಕೆಲಸ ಮಾಡಿದ್ದು ಕೂಡ ಹೀಗೆ ಮಹಾತ್ಮರು ಬಹಳ ಜನ ಕೆಲಸ ಮಾಡಿದ್ದಾರೆ, ನಮ್ಮ ಹಿಂದಿನವರು, ದಾರ್ಶನಿಕರು. ಖ್ಯಾತ ಚಲನಚಿತ್ರ ನಟ ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅವರು ಮಾತನಾಡಿ, ಕ್ರಿಸ್ಮಸ್ ಸೌಹಾರ್ದ ಕೂಟ ಅತ್ಯುತ್ತಮವಾದ ಕಾರ್ಯಕ್ರಮವಾಗಿದ್ದು ಎಲ್ಲರೂ ಒಂದುಗೂಡಿ ಆಚರಿಸಿದ್ರೆ ಹಬ್ಬಕ್ಕೆ ಇನ್ನಷ್ಟು ಮೆರುಗು ನೀಡಿದಂತಾಗ್ತದೆ ಎಂದು ಹೇಳಿದ್ರು. ಬೇಟೆ ಬೇಟೆ ಜಾತಿ ವರ್ಗದ ಕುಲುಪೆರಿಯಾವು ಅಂಡ ಒಂದೇ ಮನಸ್ಸಲ್ಲಿ ಸೇರುಣ ಮಲ್ಲ ಮನಸ್ಸಲ್ಲಿ ಆ ದೇವರ ಕೊರಿಯನ್ನಾಡು ಮಾತ್ರ ಅವು ಸೌಹಾರ್ದದ ಕೂಟ ಅಪ್ಪನ ತಂದೆ ಇದನ್ನಾಡು ಏನೆಲ್ಲ ಒಟ್ಟು ಮಾಡ್ಬೇಕು ಸಾಧ್ಯ. ನಿಜಂಡ ಕೆಲವರು ಮನುಷ್ಯರು ಎಂತಾಂದು ಕೇಂಡ ಪುಟ್ಟುಲಗ ಆಯದ ದಾನ ಗೊತ್ತೊಪ್ಪಿಗೆ ನನಗೆ ಜೀವನಕ್ಕೆ ಪ್ರತಿ ಪಕ್ಕ ನಾನು ಈ ಜಾತಿಗೆ ಪುಟ್ಟಿದೆ, ಇನ್ನೇನು ನಮ್ಮೆ, ಇನ್ನೇನು ನಪ್ಪೆ, ಇನ್ನೇನು ಕುಟುಂಬದಲ್ಲಿ ಬಂದ್ವಿ ಅಂಡ ಕೈಯರಾನಗೆ ಎಂತಾಂದು ಕೇಂಡ ಆಯದ ಅಪ್ಪಗಲ ಏರನ್ನ ದಾಲ ಗೊತ್ತು. ಯಾಪೊಂದು ಪಾತ್ರ ಒಂದು ಕೇಳಿದೆ ಕೆಲವರು ಬಂದರೆ ಪುರಿಯ ಸಹಿತದ ಆಯ್ ಮರಣ ಶ್ಮಶಾನ ಹೋಗಿ ಎಟ್ಟು ನೇಟ ಏರುಳ್ಳೇರೆಂದು ಕೇಂಡ ಬೊಡೆದಿ ಅರೆ ತಡ್ಡೆಗಡೆ ಮುಟ್ಟ ಬರ್ಪಲ್ಗೆ ಇಲ್ಲದ ತಡ್ಡೆಗಡತ್ತು ಪಕ್ಕ ಪುಂಜೋಕಲು ಶ್ಮಶಾನ ಹೋಗುವ ಕ್ರಮ ಇದ್ದು ಅಡೆ ಮುಟ್ಟ ಬರ್ಪಲ್ಗೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಅವರು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿದ್ರು. ವಿವಿಧ ಸಮುದಾಯದ ಅನೇಕ ಹಿರಿಯ ನಾಯಕರುಗಳನ್ನು ಕರೆದು ಅದನ್ನು ಕೂಡ ನಮಗೆ ಯಾವಾಗಲೂ ದಿನನಿತ್ಯ ಸಹಾಯ ಮಾಡತಕ್ಕಂಥ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ವರ್ಗಗಳ ಹಿರಿಯರನ್ನು ಮತ್ತು ಪ್ರಮುಖರನ್ನು ಕರೆದು ಈ 3 ಹಬ್ಬಗಳನ್ನು ನನ್ನ ಜೀವನದಕ್ಕೂ ಆಚರಣೆ ಮಾಡಬೇಕು ಅಂತ ನಾನು ಒಂದು ತೀರ್ಮಾನ ಮಾಡಿ ಈ ಹಬ್ಬಗಳನ್ನು ಕಳೆದ 7 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದೇನೆ. ಒಂದು ದಿವಸ ಮೊದಲ ಬಾರಿಗೆ ಹಬ್ಬ ಹೇಗೆ ಆಚರಣೆ ಮಾಡಿತ್ತು ಅಂತ ಹೇಳಿದರೆ, IMA ಹಾಲ್ನಲ್ಲಿ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದರಲ್ಲಿ ನಮ್ಮ ಮಂಗಳೂರು ನಗರದ ಹಿರಿಯ ಉದ್ಯಮಿ ಆಗಿರ್ತಕ್ಕಂಥ ಸದಾನಂದ ಶೆಟ್ಟಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ವೇಳೆ ಬಲ್ಮಠದ ಕೆಟಿಸಿ ಪ್ರಾಂಶುಪಾಲರಾದ HM ವಾಟ್ಸನ್, ಮೂಡಾದ ಮಾಜಿ ಅಧ್ಯಕ್ಷರಾದ ಕೋಡಿಚಾಲ್ ಇಬ್ರಾಹಿಂ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ತೆಗೆದ್ಬಿಡು, ಓಪನ್ ಮಾಡಿ. ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ. ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು. ಇಳೀರಿ. ಇಲ್ಯಾಕೋ ನಿಲ್ಲಿಸ್ದೆ? ಅಪ್ಪ, ಅಮ್ಮ,
ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.